ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳು ಜನ ವಿರೋಧಿ ಕಾನೂನನ್ನು ತರುವ ಮೂಲಕ ಬದುಕುವ ಸ್ವಾತಂತ್ರ್ಯವನ್ನೇ ಕಿತ್ತುಕೊಳ್ಳುತ್ತಿದೆ. ಇಂತಹ ವರ್ತನೆಗಳು ಮುಂದೊಂದು ದಿನ ಸಾಮಾಜಿಕ ವ್ಯವಸ್ಥೆಯ ಹೋರಾಟಕ್ಕೆ ಮುನ್ನುಡಿಯಾಗಲಿದೆ ಎಂದು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಭರತ್ ಮುಂಡೋಡಿ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ರೈತ ಹಾಗೂ ಕಾರ್ಮಿಕ ಮಸೂದೆಗಳನ್ನು ವಿರೋಧಿಸಿ ತಾಲೂಕು ಪಂಚಾಯತ್ ಎದುರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆದ ಕಿಸಾನ್ ಮಜದೂರ್ ಬಚಾವೋ ದಿವಸ್ ಧರಣಿಯನ್ನ ಉದ್ದೇಶಿಸಿ ಮಾತನಾಡಿ, ಭೂ ಸುಧಾರಣಾ ನೀತಿಯಿಂದ ತೊಂದರೆ ಇಲ್ಲ ಎಂದು ಬಿಜೆಪಿ ಹೇಳುತ್ತಿದೆ. ಭೂಮಿ ಇದ್ದವರಿಗೆ ಹೆಚ್ಚು ಮಾಡಿಕೊಳ್ಳುವ ಅವಕಾಶ ಒಂದೆಡೆಯಾದರೆ ಇದರಿಂದ ಈ ದೇಶದಲ್ಲಿ 86% ಸಣ್ಣ ಭೂ ಹಿಡುವಳಿದಾರರಿಗೆ ತೊಂದರೆಯಾಗಲಿದೆ. ಅವರು ಭೂಮಿಯನ್ನ ಕಳೆದುಕೊಳ್ಳುವ ಸ್ಥಿತಿ ಇದೆ, ಮತ್ತೆ ಇನ್ನೊಬ್ಬರ ಜಮೀನಲ್ಲಿ ದುಡಿಯುವ ಸ್ಥಿತಿ ಬರಲಿದೆ. ಇದನ್ನ ನಾವು ಪ್ರತಿ ಮನೆಗೆ ತಿಳಿಸುವ ಕೆಲಸ ಆಗಬೇಕೆಂದು ಹೇಳಿದರು. ಎಲ್ಲರಿಗೂ ನ್ಯಾಯವನ್ನ ಒದಗಿಸತಕ್ಕಂತ ಏನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆ, ಅದರ ಮೇಲೆ ಜನರಿಗೆ ವಿಶ್ವಾಸ ಇದೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ವಿಶ್ವಾಸ ಇದೆ. ಬಹುಶಃ ಇವತ್ತು ನಮಗೆ ಕಾಣತಕ್ಕಂಥ ಉದಾಹರಣೆಗಳು ನ್ಯಾಯಾಂಗ ವ್ಯವಸ್ಥೆಯೂ ಕೂಡ ಅವರು ಹೇಳಿದಾಗ ಇವತ್ತು ನ್ಯಾಯಾಲಯದಲ್ಲಿ ತೀರ್ಪನ್ನು ಕೊಡತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಇವತ್ತು ಬಾಬ್ರಿ ಮಸೀದಿಯ ಏನು ಅದನ್ನು ರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದಿಯ ಜಾಗದ ವಿಚಾರದ ತೀರ್ಮಾನ ಇರಬಹುದು. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ನ್ಯಾಯಸಮ್ಮತವಾದಂತಹ ರೀತಿಯಲ್ಲಿ ಒಂದು ಜಾತ್ಯತೀತ ಪರಂಪರೆಯಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಈ ದೇಶ ಮುಂದುವರೆದಾಗ ಮಾತ್ರ ಈ ಸಂವಿಧಾನಕ್ಕೆ ಬೆಲೆ ಬರ್ತದೆ ಹೇಳತಕ್ಕಂಥ ಮಾತನ್ನ ಅವರು ಸಂವಿಧಾನವನ್ನ ಪಾರ್ಲಿಮೆಂಟಲ್ಲಿ ಅವರು ಏನು ಪ್ರೆಸೆಂಟ್ ಮಾಡಿದ್ದಾರೆ. ಮಡಿಕೇರಿ ಕಾಂಗ್ರೆಸ್ ನಾಯಕ ನಂದಕುಮಾರ್, ಜಿಲ್ಲಾ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ಧನಂಜಯ ಅಡ್ಪಂಗಾಯ, ಕೆಪಿಸಿಸಿ ಮಾಜಿ ಸದಸ್ಯ ಡಾಕ್ಟರ್ ಬಿ ರಘು, ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಎಂ ವೆಂಕಪ್ಪಗೌಡ ಮೊದಲಾದವರು ಈ ವೇಳೆ ಹಾಜರಿದ್ದರು. ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರ ಇರ್ಬೋದು, ರಾಜ್ಯನೇ ಇರ್ಬೋದು, ಇವತ್ತು ಪ್ರಜಾಪ್ರಭುತ್ವ ನೀತಿಯನ್ನು ಸಂಪೂರ್ಣ ಗಾಳಿಗೆ ತೋರಿ ಇವತ್ತು ಕಾರ್ಪೊರೇಟ್ ಸಂಸ್ಥೆಗೆ ಸಹಾಯ ಮಾಡುವಂತೆ ಇವತ್ತು ಕಾರ್ಪೊರೇಟ್ ಸಂಸ್ಥೆಯಿಂದ ಕಾರ್ಪೊರೇಟ್ ಸಂಸ್ಥೆಗಾಗಿ ಕಾರ್ಪೊರೇಟ್ ಸಂಸ್ಥೆಗೋಸ್ಕರ ಕೆಲಸ ಮಾಡುವಂಥ ಸರ್ಕಾರ ಹೋಗ್ತಾ ಇದ್ದೀವಿ. ಇದರಿಂದ ಖಂಡಿತವಾಗಿ ಬಡವರಿಗೆ ಮತ್ತು ದಲಿತರಿಗೆ, ಮಹಿಳೆಯರಿಗೆ ಭಾಳಷ್ಟು ಸಂಕಟ ಒಳಗಾಗಿದ್ದೀವಿ. ಇದನ್ನ ನಾವು ವಿರೋಧಿಸಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ನಿನ್ನೆ ಕೂಡ ಒಂದು ದೊಡ್ಡ ಘಟನೆ ಆಯಿತು. ಉತ್ತರ ಪ್ರದೇಶದಲ್ಲಿ